ಇವತ್ತಿನ ವಿಡಿಯೋದಲ್ಲಿ ತುಂಬ ಫನ್, ಬೇಜಾರು, ಖುಷಿ ಎಲ್ಲವೂ ಇದೆ ಆಯಿತಾ. ಒಂಥರ ಮಿಕ್ಸ್ ಆಫ್ ಇಮೋಷನ್ಸ್ ವಿಡಿಯೋ. ಸೊ ಕೊನೆಯವರೆಗೆ ಸಹ ನೋಡಿ ಆಯಿತಾ. ತುಂಬ ಗಮ್ಮತ್ತುಂಟು. ಬಂಟಿದೊಂದು ಕಾಮಿಡಿ ಕಂಟೆಂಟ್ ಸಹ ನಾನು ಮಿಕ್ಸ್ ಮಾಡಿದ್ದೇನೆ. ಹಾಗೆ ನಿಮಗೆ ಖುಷಿಯಾಗಬೇಕು ಅಂತ ಹೇಳಿ ಈ ಥರ ಒಂದು ಕಂಟೆಂಟ್ ಮಾಡಿದ್ದೇನೆ. ಅದು ನಿಮ್ಗೆ ಇಷ್ಟ ಆಯ್ತಾ ಅಂತ ಸಹ ನನಗೆ ಕೊನೆಗೆ ಕಾಮೆಂಟ್ ಮಾಡಿ ಹೇಳಬೇಕಾಯ್ತಾ. ಸೊ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ. ಹಾಯ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಅಶ್ವಿನಿ ವ್ಲಾಗ್ಸ್. ಇವತ್ತಿನಿಂದ ನನ್ನ ವ್ಲಾಗ್ ಕರೆಕ್ಟಾಗಿ ಬರ್ತದೆ ಆಯಿತಾ. ಮೊನ್ನೆ ಮನೆಯಲ್ಲಿ ಗೆಸ್ಟ್ ಎಲ್ಲ ಇದ್ರಲ್ಲ, ನನ್ನ ತಂಗಿಯ ಮಗಳು ಇರುವಾಗ ನಮಗೆ ಅಂದರೆ ಕುಕ್ಕಿಂಗ್ ಎಲ್ಲ ಸ್ವಲ್ಪ ನಿಧಾನ ನಾನು ಮಾಡೋದು. ಹಾಗೆ ನಾನು ವ್ಲಾಗ್ ಎಲ್ಲ ಜಾಸ್ತಿ ಮಾಡಲಿಕ್ಕೆ ಹೋಗಲಿಲ್ಲ. ಲೇಟ್ ಆಗೋದು ಬೇಡ, ಇನ್ನು ಟೈಮಿಗೆ ಸರಿಯಾಗಿ ಆಗಬೇಕಲ್ಲ. ಹಾಗೆ ಜಾಸ್ತಿ ವ್ಲಾಗ್ ಎಲ್ಲ ಎಂತ ಸಹ ಮಾಡಲಿಕ್ಕೆ ಆಗಲಿಲ್ಲ, ಸ್ವಲ್ಪ ಮಾತ್ರ ಮಾಡಿದ್ದು. ನನ್ನ ಡೈಲಿ ರುಟೀನೆಲ್ಲ ನಿಮ್ಮೊಟ್ಟಿಗೆ ಇನ್ನು ಮುಂದೆ ಚೆಂದ ಮಾಡಿ ಹಂಚಿಕೊಳ್ಳುವ. ಸೊ ಇವತ್ತು ಇಲ್ಲಿ ಹಟ್ಟಿ ಹತ್ರ ಬಂದಿದ್ದೇನೆ. ಹುಲ್ಲೆಲ್ಲ ಹಾಕಿ ಆಯಿತು. ಕೆಲಸದವ ಇವತ್ತು ರಜೆ ಅಂತೆ, ಮಧ್ಯಾಹ್ನದ ನಂತರ ಬರೋದು ಅಂತ ಹೇಳಿದ. ಹಾಗೆ ನಿನ್ನೆ ನಾನು ಉಡುಪಿಗೆಲ್ಲ ಹೋಗಿ ಬಂದದ್ದು. ಬರುವಾಗ ಖಂಡಾಬಟ್ಟೆ ಮಳೆ ಅಂತ, ಇಲ್ಲಿ ಫುಲ್ ನೀರಾಗಿತ್ತು. ನಮ್ಮ ಹಟ್ಟಿಯಲ್ಲಿ ಸಹ ಹಾಗೆ, ಅದೊಂದು ಶೀಟ್ ಎಷ್ಟು ಹಾಕಿದರೆ ಸಹ ಇಲ್ಲ, ಅದು ಹಿಂದೆಗೆ ಜಾರುದು. ಹಾಗೆ ಎದುರಿಂದೆಲ್ಲ ನೀರು ಒಳಗೆ ಅಂತ. ಅದು ಹೇಗೆ ಸರಿ ಮಾಡೋದು ಅಂತ ಗೊತ್ತಾಗೋದು. ಇನ್ನು ಬ್ರೇಕ್ಫಾಸ್ಟಿಗೆಲ್ಲ ರೆಡಿ ಮಾಡಬೇಕು. ಇವತ್ತು ನೀರು ದೋಸೆ ಮಾಡೋದು ಅಂತ ಇದ್ದೇನೆ. ನನ್ನದು ಫಾಸ್ಟಿಂಗ್ ಇವತ್ತಿನಿಂದ ಪುನಃ ಕಂಟಿನ್ಯೂ ಆಗ್ತದೆ. ನನಗೆ ಒಂದು ತುಂಬ ಖುಷಿ ಹೇಳಿದ್ರುಂಟಲ್ಲ, ಎಲ್ಲರೂ ಸಹ ನನ್ನ ನೋಡಿದವರು ನಾನು ತುಂಬ ಸಪುರಾಗಿದ್ದೇನೆ ಅಂತ ಹೇಳಿದರು. ಅಂದರೆ ಫಸ್ಟ್ ನೋಡುವಾಗಲೇ ಗೊತ್ತಾಗ್ತದಂತೆ ಸಪುರಾದದು. ನಾನಷ್ಟೇ 2 kg ಕಡಿಮೆ ಆದದ್ದು, ಬಟ್ ಅದರಲ್ಲಿ ಸಹ ವಿಸಿಬಲ್ ಚೇಂಜಸ್ ಕಾಣ್ತಾ ಉಂಟಂತೆ. ಒಂದಾದ ಇಂಟರ್ಮಿಟೆಂಟ್ ಫಾಸ್ಟಿಂಗ್, ಮತ್ತೊಂದು ಜಿಂಜರ್ ಟೀ. ನಾನೆಂತ ಮಾಡಿದೆ ಮೊನ್ನೆ ಎಲ್ಲ, ನೀವು ಹೇಳಿದ್ರಲ್ಲ ಜಿಂಜರ್ ಟೀ ಅಷ್ಟು ಒಳ್ಳೆಯದಲ್ಲ ಅಂತ. ಸೊ 1 ವೀಕ್ ಕುಡಿಯೋದು ಬಿಟ್ಟೆ. ಅಂದರೆ ನಾನು ಡೈಲಿ ಕುಡಿಯೋದಿಲ್ಲ, ಸ್ವಲ್ಪ ಚೇಂಜ್ ಮಾಡಿ ಕುಡಿತೇನೆ ಅಂತ. ಹಾಗೆ ನೀವು ಸಹ ಮಾಡಿ. ಅದು ಒಳ್ಳೇದಲ್ಲ ಅಂತ ಇದ್ದರೆ, ಒಳ್ಳೇದು ಅಂತ ಹೇಳ್ತಾರೆ. ಅದು ಕ್ಯಾನ್ಸರಸ್ ತುಂಬ ಒಳ್ಳೆ ಪ್ರಾಪರ್ಟೀಸ್ ಎಲ್ಲ ಉಂಟಂತೆ ಅದರಲ್ಲಿ. ಅದು ಹೇಗೆ ರಕ್ತ ಗಟ್ಟಿ ಆಗೋದು ಅಂತ ಗೊತ್ತಿಲ್ಲ ನನಗೆ. ತುಳಸಿ ಗಿಡ ನೋಡಿ ಅಂತೆ ಬಗ್ಗಿ ಹೋಗಿದೆ ಅಂತ. ಇದಕ್ಕೆ ನಾನು ಇಲ್ಲೆಲ್ಲ ಹಾಕಿದ್ದೆಲ್ಲ ಶೇಡ್ ನೆಟ್ಟೆಲ್ಲ, ಅದು ಬಿಸಿಲನ್ನು ಹುಡುಕಿಕೊಂಡು ಹೀಗೆ ಸಹ ಬಗ್ಗಿದ ಅಂತ. ವಾಕಿಂಗ್ಸ್ ಆಯಿತು. ನನ್ನ ಮಗ ನಾನು ಕಾದು ನಾನೇ ಹೋಗಿ ವಾಕಿಂಗ್ ತಗೊಂಡು ಹೋಗಿ ಬಂದೆ. ಅವನಿಗೆ ಇನ್ನು ಸಹ ಸ್ವಲ್ಪ ಟಯರ್ಡ್ನೆಸ್ ಅದು ಉಂಟು. ಸ್ವಲ್ಪ ದಿವಸ ಮಲಗಲಿ ಇನ್ನು, ಮತ್ತೆ ಬೇಗ ಎಬ್ಬಿಸೋದು, 6 ಗಂಟೆಗೆ ಎಲ್ಲ ಎಬ್ಬಿಸೋದು. ನನ್ನ ಹತ್ರ ಹೇಳ್ತಾನೆ ನನಗೆ ವೆಯ್ಟ್ ಲಾಸ್ ಮಾಡಿಸಿ ಅಮ್ಮ ಅಂತ ಹೇಳಿ. ನನ್ನೊಟ್ಟಿಗೆ ಅವನು ಹೇಳುವುದಿಲ್ಲ, ನಾನೆಂತ ಮಾಡೋದು. ಮೈ ಸನ್ ವಾಂಟೆಡ್ ಟು ಮೇಂಟೈನ್ ಫಿಟ್ನೆಸ್ ಆ್ಯಂಡ್ ವೆಯ್ಟ್, ಬಟ್ ಸಿ ಇಸ್ ಆ್ಯಟಿಟ್ಯೂಡ್. ಸೋಜೋ ಎನಿವನ್ ವಾಂಟ್ ಫಿಟ್ನೆಸ್ ಟ್ರೈನಿಂಗ್ ಫ್ರಮ್ ಸಿದ್ಧಾರ್ಥ್? ಉಂಟಲ್ಲ, ನನ್ನ ಮಗನಿಗೆ ಒಂದು ಹೊಸ ಬ್ರೇಕ್ಫಾಸ್ಟ್ ನಾನು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೇನೆ. ಇದಕ್ಕೆ ನಾನು ಕಲ್ತಪ್ಪ ಅಂತ ಹೇಳಿದೆ. ಕಲ್ತಪ್ಪ ಅಂದರೆ ಎಂತ ಕೇಳಿ. ಸೊ ನಾನು ಹೇಳಿದೆ ಇಂಡಿಯನ್ ಸ್ವೀಟ್ ಪಿಜ್ಜಾ ಮೇಡ್ ಆಫ್ ರೈಸ್ ಅಂತ. ಇಂಡಿಯನ್ ಸ್ವೀಟ್ ಪಿಜ್ಜಾ ಮೇಡ್ ಆಫ್ ರೈಸ್ ಅಂತ ಹೇಳಿದೆ. ಅವನಿಗೆ ಭಾರಿ ಖುಷಿ ಆಯಿತು. ಅವ ಪಿಜ್ಜಾ ಅಮ್ಮ ಸಹ ಮಾಡ್ತಾರೆ ಅಂತೇಳಿ. ಈಗ ಅವನಿಗೆ ಟೇಸ್ಟ್ ಹೇಗಾಗ್ತದೆ ನೋಡು, ಅವನ ಎಕ್ಸ್ಪ್ರೆಷನ್ ಎಲ್ಲ ನಮ್ಮ ಸ್ವೀಟ್ ಪಿಜ್ಜಾದ ಬಗ್ಗೆ ಹೇಗಿರ್ತದೆ ಅಂತ ಹೇಳಿ. ರೈಸ್ ಇದು ಎಲ್ಲ ಸ್ವೀಟ್ ಇಷ್ಟ ಆಗೋದಿಲ್ಲ ಬೆಳಿಗ್ಗೆ. ಸೊ ಲೆಟ್ ಮಿ ಸಿ. ನೋಡಿ, ಚಂದ ಮಾಡಿ ಕಟ್ಟೆಲ್ಲ ಮಾಡಿ ಕೊಟ್ಟಿದ್ದೇನೆ. ಕೈಯಲ್ಲಿ ಒಂದು ತುಂಡು ಸಹ ಉಂಟು. ಅವನ ಎಕ್ಸ್ಪ್ರೆಷನ್ ಬಗ್ಗೆ ನಾವೆಲ್ಲ ಕಾತರರಾಗಿದ್ದೇವೆ. ಇಂಡಿಯನ್ ಸ್ವೀಟ್ ಪಿಜ್ಜಾದ ಬಗ್ಗೆ ನಿಮ್ಮ ರಿವ್ಯೂ ಹೇಗೆ ಸರ್? ಸೂಪರ್ ಇದೆ ಅಲ್ಲ, ಹೆಸರಿಗೆ ತಕ್ಕನ ಹಾಗೆ. ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ಬಂಟಿಗೆ ರೆಡಿ ಆಗ್ತಾ ಉಂಟು ನ್ಯೂ ವರ್ಷನ್ ಆಫ್ ಪಿಜ್ಜಾ. ನೋಡಿ, ಇವತ್ತು ನಾನು ಕಾವಲಿಯಲ್ಲೇ ಮಾಡಿದ್ದೇನೆ ಈ ಕಲ್ತಪ್ಪ. ನೀರು ದೋಸೆ ಸಹ ಮಾಡಿದ್ದೆ, ಕಲ್ತಪ್ಪ ಸಹ ಮಾಡಿದೆ. ಹೇಗಾಗ್ತದೆ ಅಂತ ಗೊತ್ತಿಲ್ಲಲ್ಲ ನಮಗೆ. ಸೊ ನಮಗೆ ಪಿಜ್ಜಾ ಕಟ್ಟರ್ ಇದು ನಾನು ಬೆಳಿಗ್ಗೆಗೆ ನವಾಬಿ ಪನ್ನೀರ್ ಅಂತ ಹೇಳಿ ಮಾಡಿದ್ದಾಯ್ತಾ. ಇದರದ್ದು ಫುಲ್ಲು ರೆಸಿಪಿ ಉಂಟು. ಅದು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮ್ಮೊಟ್ಟಿಗೆ ಖಂಡಿತ ಶೇರ್ ಮಾಡ್ತೇನೆ. ತುಂಬ ಈಸಿ ಮತ್ತು ತುಂಬ ಟೇಸ್ಟಿ ಇದು. ಅಂದರೆ ಇದರಲ್ಲಿ ನೋಡುವಾಗ ಉಂಟಲ್ಲ, ವೀಡಿಯೋಸ್ ತುಂಬ ಲೆಂತಿ ಆಯಿತು. ತುಂಬ ನಾನು ಕಟ್ ಮಾಡಿದ್ದೇನೆ. ಅದೆಲ್ಲ ನಾಳಿನ ವೀಡಿಯೋದಲ್ಲಿ ನಾನು ಹಾಕ್ತೇನೆ ಆಯಿತಾ ಫುಲ್ಲು. ಇವತ್ತಿನ ಸ್ಪೆಷಲ್ ಅಂತ ಹೇಳಿದರೆ ಪೂರಿ ಮತ್ತು ನವಾಬಿ ಪನ್ನೀರ್. ಓಡೆಗೆ ಪುಟ್ಟಕ್ಕ
ಇದರ ಅಮೌಂಟ್ ಅಲ್ಲ, ಮನೆ ಬಿಟ್ಟು ಹೋದದು ಅಂತ ಬರಲೇ ಇಲ್ಲ. ನಿನ್ನೆ ಬೆಳಿಗ್ಗಿನಿಂದ ನಾಪತ್ತೆ. ಇದಕ್ಕೆ ಇಗೊಳ್ಳಿ, ಹೀಗೆ ಒಂದು 10 ಇದು ಮಾಡಿ ಹಾಲು ಹೀಗೆ ಮಾಡಿ ಕುಡಿಸೋದು ಅಂತ ನಾನು ಸ್ವಲ್ಪ ಸ್ವಲ್ಪ. ಒಂದು ಕೂಗ್ತದೆ ಎಷ್ಟು ಗೊತ್ತುಂಟ, ಎಂತ ಅಂತ. ಈ ಬೆಕ್ಕುಗಳನ್ನು ಸಾಕ್ಲೇಬಾರ್ದಾಯ್ತಾ, ಒಂದು ಸ್ವಲ್ಪ ಸಹ ಇದಿಲ್ಲ ಆ ಬೆಕ್ಕುಗಳಿಗೆ. ಮುಳ್ಪಾಂಡ ಈ ಬಾರಿ ಇಂದು ಅಣ್ಣ ಮುಳು ಆತಜ ಒಂದು ಬಾಳೆ ಗಿಡ ಬಿದ್ದು ನೋಡಿ, ಈ ಅಡಿಕೆ ಗಿಡಕ್ಕೆ ಎಷ್ಟೊಂದು ಪ್ರಾಬ್ಲಮ್ ಆಗಿದೆ ಅಂತ. ಏವಂಡಿ ಅವೇರು ವಸ್ತ್ರ ಹಾಳನ್ನೇರು ಯಾರು ಮಾಡಿದ್ದು? ಯಾರು ಮಾಡಿದ್ದು? ಅಪ್ಪ ಬ್ಯಾಡ್ ಬಾಯ್. ಯಾರು ಬ್ಯಾಡ್ ಬಾಯ್? ಬ್ಯಾಡ್ ಬಾಯ್ ಯಾರು? ಪನಿಷ್ಮೆಂಟ್ ಎಂತ ಗೊತ್ತುಂಟಾ ಬಂಟಿ, ನೀನು ಮತ್ತು ನೀವಿಬ್ಬರು ಸೇರಿ ಈ ಬಟ್ಟೆಯನ್ನು ಕೊಂಡೋಗಿ ನೀವು ವಾಶ್ ಮಾಡಿ ತರಬೇಕು, ಗೊತ್ತಾಯ್ತಾ? ಎಂತ ಗೊತ್ತುಂಟಾ, ವಾಕಿಂಗ್ ಹೋಗುವಾಗ ಈ ಬಟ್ಟೆಯನ್ನು ಇಟ್ಕೊಂಡು ಹೋಗಿದ್ದಾರೆ ಅಲ್ಲಿ ಕೆಸರಲ್ಲಿ ಉದ್ದಕ್ಕೆ. ಅದಕ್ಕೆ ಇವರಿಗಿಬ್ಬರಿಗೆ ಪನಿಷ್ಮೆಂಟ್. ಹೋಗಿ ತೋಡಲ್ಲಿ ಹೋಗಿ ತೊಳೆದು ತರಲಿ ಇಬ್ಬರು ಸಹ, ನೋಡುವ ಮಾಡ್ತಾರಾ ಅಂತ. ನಾನು ಇಷ್ಟು ಸಮಯ ವಾಶ್ ಮಾಡಿ ಹಾಕಿದ್ದೇನಲ್ಲ, ನಾಳೆ ಇವರನ್ನು ಕಳಿಸುವ ತೋಡಿಗೆ. ಈಗ ಕತ್ತಲಾಯಿತು, ನಾಳೆ ಇವರನ್ನು ಇಬ್ಬರನ್ನು ಸಹ ತೋಡಿಗೆ ಕಳಿಸಿ ಇದನ್ನು ವಾಶ್ ಮಾಡಿಸಿ ತರಿಸುವ, ಆಯಿತಾ? ತೋಡಿಗೆ ಹೋಗ್ತಾರೆ, ಎಲ್ಲಿಗೆ ಬೇಕಿದ್ರೆ ಅಲ್ಲಿ ಹೋಗಲಿ, ಇಬ್ಬರು ಸೇರಿ ಈ ಬಟ್ಟೆಯನ್ನು ವಾಶ್ ಮಾಡಲಿ ಅವರು, ಅಲ್ಲ? ನೋಡು ಎಂತ ಮಾಡ್ತಾರೆ ಹೇಳಿ. ಮಾಡೋದು ನೋಡಿ ಈಗ ಬೈದದಕ್ಕೆ ಗಲೀಜಂಪೆ. ಅಪ್ಪ ಇವ ನೋಡಿ ಇಲ್ಲಿ ಬಂಟಿಯ ಪಾರ್ಟ್ನರ್, ಕ್ರೈಮ್ ಪಾರ್ಟ್ನರ್ ಬಂಟಿದ್ದು ಮುಖ ನೋಡಿ. ಬಟ್ಟೆ ತೆಗಿ ಹೇಳಿದರೆ ತೆಗಿಲಿಲ್ಲ. ಹಾಂ ಅಪ್ಪ ಏನೇ, ಯಾರು ಮಾಡಿದ್ದದು ಬಂಟಿ? ಮರ್ಯಾದೆಯಲ್ಲಿ ಅದನ್ನು ಕೊಂಡೋಗಿ ವಾಶ್ ಮಾಡಿತಾ? ಗುಡ್. ಎಂತ ಹಿಡ್ಕೊಂಡು ನೋಡುದೆಂತ? ಗುಡ್ ಬಾಯ್. ನಾಳೆ ವಾಶ್ ಮಾಡಿ ತರಬೇಕಾಯ್ತಾ? ಒಂದು ಸರ್ಪ್ರೈಸ್ ನೋಡಿ ಫ್ರೆಂಡ್ಸ್, ಸ್ಟೈಲ್ ನೋಡಿ, ಸ್ಟೈಲ್ ನಮ್ಮ ಜನದ್ದು. ಇದು ಫಸ್ಟ್ ಟೈಮ್ ಆಯಿತು. ಇವನಿಗೆ ಅಷ್ಟು ಸಹ ಚಳಿ ಹಿಡ್ದಿದೆ ಆಯನ ಪಾಪ. ಅವನ ಇದು ಶೀಟ್ ಉಂಟಲ್ಲ, ಎಂಥ ಅದೊಂದು ಮ್ಯಾಟ್, ಅದೆಲ್ಲ ಅಡಿಗೆ ಹೋಗಿದೆ. ಅದಕ್ಕೆ ಅವನಿಲ್ಲಿ ಮಲಗಿದ್ದು ಚಳಿಗೆ, ಪಾಪದವ. ಮತ್ತು ಅವನ ಬೆಡ್ಶೀಟ್ ಕೂಡ ನಿನ್ನೆಲ್ಲ ಕೆಸರು ಮಾಡಿ ಹಾಕಿದ್ದಾನಲ್ಲ, ಬಿಳಿ ಬಣ್ಣದ್ದು. ಸೊ ಅವನಿಗೆ ಮಲಗಲಿಕ್ಕೆ ಜಾಗ ಇಲ್ಲ ಅಂತ ಫೀಲ್ ಆಗಿದೆ ಈಗ. ಎಂತ ಇದು? ಎಂತ ಮಾರಾಯ? ಚಪ್ಸಿತ್ತು ಬರ ಸಿಜಪ್ ಡೌನ್ ಲಕ್ಕ ಜೋಯ್ ಜೈಪೋ ಆನ್ ಮಾರಾಯ ಶುದ್ಧ ಅಂತ ನನ್ನ ಏರ್ಲ ನೆಟ್ಟು ಕುಳ್ಪಿಲೆಕ್ಕ ಇದ್ದಿ. ಓಬೋ ಚಪ್ ಓ ನಾರಾಯಣ. ಏಮಾಯ್ತು ಎಲ್ಲ ರೊಟ್ಟಿಗೆ ಇದು ಮಾಡುವಾಗ ಆಯ್ತಪ್ಪ. ಇದು ನಾಳೆಗೆ ಮಂಗಳೂರು ಬನ್ಸ್ ಮಾಡಲಿಕ್ಕೆ ಹಿಟ್ಟು ರೆಡಿ ಮಾಡಿದ್ದು. ಬಾಯ್, ಬೇಗ ವಾಶ್ ಮಾಡಿ ತಗೊಂಡು ಬನ್ನಿ ಆಯ್ತಾ? ಬಾಯ್. ಎಲ್ಲಿಗೆ ಹೋಗೋದು ನೀವು? ಸಾರೆ ಬರಿಗ ಗೌರಿ ಹೊಳೆಗ? ಬಾಯ್. ನೋಡಿ ಇವರು ಬಟ್ಟೆ ವಾಶ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾರೆ ಇಬ್ಬರು. ಉಡುಪಿಗೆ ನಾವು ಹೋಗಿ ಬಂದೆವಲ್ಲ, ಬಂದ ನಂತರ ಒಂದು ಸ್ವಲ್ಪ ದಿವಸ ಸರಿಯಾಗಿ ನಾನು ವೀಡಿಯೋಸೇ ಮಾಡಲಿಲ್ಲ, ವ್ಲಾಗಿಂಗ್ ಎಲ್ಲ. ಯಾಕೆ ಹೇಳಿದರೆ ಅಲ್ಲಿದ್ದು ಮತ್ತು ಮನೆಯದ್ದು ಸ್ವಲ್ಪ ವೀಡಿಯೋಸ್ ಎಲ್ಲ ಇತ್ತಲ್ಲ ನೋಡಿ. ಇವತ್ತಿನವರೆಗೆ ಅಂದರೆ ನಿನ್ನೆ ಸ್ಯಾಟರ್ಡೇವರೆಗೆ ಸಹ ಎಲ್ಲ ನಮಗೆ ವ್ಲಾಗಿಗೆ ಬೇಕಾದ ಹಾಗೆ ವೀಡಿಯೋಸು ಸಿಕ್ಕಿದ್ದು. ಮತ್ತು ಸುಮ್ಮನೆ ವೀಡಿಯೋ ಮಾಡಿ ಮಾಡಿ ಅದರಲ್ಲಿ ಇಟ್ಟು ನನಗೆ ಸ್ಟೋರೇಜ್ ಇದಾಗ್ತದೆ, ಡಿಲೀಟ್ ಮಾಡ್ತಾ ಬರಬೇಕಾಗ್ತದೆ. ಹಾಗೆ ನಾನು ಸಹ ಜಾಸ್ತಿ ಅಂತ ವೀಡಿಯೋ ಮಾಡಲಿಲ್ಲ. ಸೊ ನಿಮಗೆ ಇನ್ ಬ್ರೀಫ್ ಎಂತೆಲ್ಲ ಆಯಿತು ಹೇಳ್ತೇನೆ ನಮ್ಮ ಡೈಲಿ ರುಟೀನಲ್ಲಿ. ಒಂದು ದೊಡ್ಡ ಸ್ಯಾಡ್ ನ್ಯೂಸ್ ಅಂತ ಹೇಳಿದರೆ ಉಂಟಲ್ಲ, ನಾನು ಎಣಿಸಿಯೇ ಇರಲಿಲ್ಲ ಅಂತ ಹೀಗೆ ಆಗ್ತದೆ ಅಂತ. ಇವಳು ಇಷ್ಟು ಬೇಗ ನಮ್ಮನ್ನು ಬಿಟ್ಟು ಹೋಗ್ತಾಳೆ, ಮನೆ ಬಿಟ್ಟು ಹೋಗ್ತಾಳೆ ಅಂತವೇ ಎಣಿಸಲಿಲ್ಲ ನಾನು. ಅಷ್ಟು ಬೇಜಾರಾಗ್ತದೆ. ಈಗ ಈ ಮರಿಗೆ ನಾನು ಎಂತ ಮಾಡೋದು? ಇಷ್ಟು ಸಣ್ಣ ಮರಿಗೆ ಒಂದು ಬೆಕ್ಕು ಹೀಗೆ ಸಹ ಮಾಡೋದಾ? ನನಗೆ ಅದು
ನಿಜ ಹೇಳ್ತೇನೆ, ನನಗೆ ಅಷ್ಟೆಲ್ಲ ಪೇಷನ್ಸ್ ಇಲ್ಲ ಆಯಿತಾ. ಇಷ್ಟು ಸಣ್ಣ ಒಂದು ಪಿರ್ಕುಸು ಆ ಮರಿಯನ್ನು ಕೈಯಲ್ಲಿ ಇಟ್ಕೊಂಡು ಅದಕ್ಕೆ ಕುಡಿಸುವಷ್ಟು ಪೇಷನ್ಸ್ ನನಗೆ ಇಲ್ಲವೇ ಇಲ್ಲ. ಬಟ್ ನನಗೆ ಈಗ ಒಂದು ದೊಡ್ಡ ಪರೀಕ್ಷೆ ಇದು ದೇವರದು. ಎಂತ ಮಾಡೋದು, ಮತ್ತು ಹೇಗೋ ಮಾಡಿ ಹತ್ತಿ ಬಟ್ಟೆಯಲ್ಲಿ ಮಾಡಿ ಮಾಡಿ ಹತ್ತಿ ದೇವರಿಗೆ ಆರತಿ ಮಾಡುವಂಥ ತಿರಿ ಉಂಟಲ್ಲ, ಬತ್ತಿ. ಸೊ ಅದನ್ನು ಹಾಲಿಗೆ ಮುಳುಗಿಸಿ ಮುಳುಗಿಸಿ ಕೊಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾಯ್ತಾ. ಎಷ್ಟು ದಿವಸ ಆಯಿತು ಗೊತ್ತುಂಟ. ಸಾಧಾರಣ ಯಾವಾಗ ನಾವು ಉಡುಪಿಯಿಂದ ಬಂದದ್ದು ಸೋಮವಾರವೇ ಸಂಜೆ ಬಂದಿದ್ದೇವೆ. ಆ ದಿವಸ ಎಲ್ಲ ಇದ್ಲವಳು. ಮಂಗಳವಾರ ಇದ್ಲು. ಬುಧವಾರ ಬೆಳಿಗ್ಗೆ ಎಂತಾಯಿತು ಗೊತ್ತುಂಟಾ, ತಟ್ಟೆಯಲ್ಲಿ ಊಟ ಖಾಲಿಯಾಗಿತ್ತವರದು. ನನಗೆ ಅದೇ ಈಗ ಒಂಥರ ರಿಗ್ರೆಟ್ ಫೀಲ್ ಆಗೋದಾಯ್ತಾ. ತಟ್ಟೆಯಲ್ಲಿ ಊಟ ಖಾಲಿಯಾಗಿತ್ತು. ನಾನೆಂತ ಮಾಡಿದ್ದೆ, ಇನ್ನು ನನ್ನ ಹತ್ರ ಬಂದ್ಲು ಕಿಚನಿಗೆ. ಇನ್ನು ಮಧ್ಯಾಹ್ನ ಆಗ್ತಾ ಬಂತಲ್ಲ, ಮಧ್ಯಾಹ್ನವೇ ಊಟ ಎಲ್ಲ ಬೇಗ ಬೇಗ ನಾನು ಅಡಿಗೆ ಸಹ ಮಾಡಿದ್ದೆ, ಮಧ್ಯಾಹ್ನವೇ ಹಾಕುವ ಅಂತ ಹೇಳಿ ಸ್ವಲ್ಪ ಉದಾಸೀನ ಮಾಡಿದೆ ಆಯಿತಾ. ಈ ಜನ ಕೋಪದಲ್ಲಿ ಹೋದದ್ದ ಏನೋ ಊಟ ಹುಡುಕಿಕೊಂಡು ಹೊರಗೆ. ನನಗೇನು ಗೊತ್ತುಂಟು ಇವಳಿಗೆ ಇಷ್ಟು ಬೇಗ ಹೀಗೆ ಕೋಪ ಬರ್ತದೆ ಅಂತೇಳಿ. ಹೋದ ಜನ ಬರಲೇ ಇಲ್ಲ ಅಂತ. ಬೇಸರ ಅಂದರೆ ಇದುವೇ. ಈ ಬೆಕ್ಕುಗಳು ಅಟ್ಲೀಸ್ಟ್ ಅದಕ್ಕಿಂತ ಫುಡ್ ಸಿಗುವಾಗ ಎಂಥ ಅಪಾಯ ಆಯಿತಾ ಏನಲ್ಲ, ಇಲ್ಲದಿದ್ದರೆ ಮರಿ ಇರುವಾಗ ಅದು ಬರೋದಿಲ್ವಾ. ಅದೊಂದು ಬರಲೇ ಇಲ್ಲ. ಇವತ್ತು ಎಂಥ ವಾರ, ಇದೀಗ ಸಂಡೇ ನೋಡಿ, ಇವತ್ತು ಸಹ ಬರಲಿಲ್ಲ. ಹೀಗೆ ಅವಳು ಹೋದ ನಂತರ ಅಂದರೆ ಒಂದು ದಿವಸ ಫುಲ್ಲು ನಾನು ನೋಡಿದ್ದೆ ರಾತ್ರಿವರೆಗೆ ಅವಳು ಬರ್ತಾಳ ಅಂತ. ಮರುದಿವಸ ಬೆಳಗಿನಿಂದ ನಾನು ಅದಕ್ಕೆ ಇದು ಬತ್ತಿಯಲ್ಲಿ ಹಾಲು ಕೊಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದೆ. ಫಸ್ಟ್ ಡೇ ಎಲ್ಲ ಅದಕ್ಕೆ ಕುಡಲಿಕ್ಕೆ ಗೊತ್ತಿರಲಿಲ್ಲ. ನನಗೆ ಸಹ ತುಂಬ ಕಷ್ಟ ಆಯಿತು. ಮತ್ತೆ ಕುಡೀತು, ಮತ್ತು ಸುಸ್ಸು ಎಲ್ಲ ಮಾಡಿತು. ಆಗ ನನಗೆ ಒಂದು ಫೀಲ್ ಆಯಿತು, ಇದಕ್ಕೆ ಹೊಟ್ಟೆಗೆ ಹೋಗಿದೆ ಎಲ್ಲ ಅಂತ ಹೇಳಿ. ಮತ್ತೆ ಎಂತ ಗೊತ್ತುಂಟ, ನಾವು ಅದಕ್ಕೆ ಎಷ್ಟು ಹಾಲು ಕೊಟ್ಟರೆ ಸಹ ಅದಕ್ಕೆ ತಾಯಿಯ ಒಂದು ಬೆಚ್ಚನೆಯ ಇದು ಬೇಕಲ್ಲ. ಅಂದರೆ ಅದೊಂದು ಟೆಂಪರೇಚರ್, ಅದಕ್ಕೆ ಬಾಡಿ ಗ್ರೋತ್ ಆಗಲಿಕ್ಕೆ, ಅದರ ಆರ್ಗನ್ಸ್ ಎಲ್ಲ ಗ್ರೋತ್ ಆಗಲಿಕ್ಕೆ ಬೇಕಾಗ್ತದಲ್ಲ. ಅದೆಲ್ಲ ನಾವು ಹೇಗೆ ಕೊಡೋದು. ನಾನು ಆದಷ್ಟು ಹೀಗೆ ಮಾಡಿ ಇಲ್ಲೆಲ್ಲ ಇಟ್ಕೊಳ್ತೇನೆ, ಅದನ್ನು ಅಪ್ಪಿ ಇಟ್ಕೊಳ್ತೇನೆ. ಅದು ಹೀಗೆ ಮೇಲೆ 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 ಹತ್ತಿ ಬರೋದಾಯ್ತಾ. ನನಗೆ ಅದು ಅಷ್ಟು, ನನಗೆ ಫಸ್ಟಿಂದ ಸಹ ನನಗೆ ಬೆಕ್ಕು ಅಂದರೆ ನನಗೆ ಇಷ್ಟವೇ ಇಲ್ಲ. ಸಣ್ಣಂದಿನಿಂದ ನನಗೆ ತುಂಬ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಗಿದೆ ಬೆಕ್ಕಿನೊಟ್ಟಿಗೆ. ನಾನುಂಟಲ್ಲ ಅಜ್ಜಿ ಮನೆಯಲ್ಲಿರುವಾಗ ಅಲ್ಲಿ ಸಿಕ್ಕಾಬಟ್ಟೆ ಬೆಕ್ಕುಗಳು. ನಾನು ಒಬ್ಬಳೆ ಮಲಗುದಲ್ಲ, ಅಜ್ಜಿ ಒಂದು ಕಡೆ ಮಲಗುದು, ನಾನು ಒಂದು ದೊಡ್ಡ ಹಾಲ್, ನಮ್ಮ ಈ ಹಾಲ್ನ ಹಾಗೆ ಉಂಟು ಉದ್ದಕ್ಕೆ ಒಂದು ಹಾಲ್, ಆದರೆ ನಾನು ಒಬ್ಬಳೆ ಮಲಗುದು. ಅಲ್ಲಿ ಅಟ್ಟಕ್ಕೆ ಹೋಗಲಿಕ್ಕೆ ಸ್ಟೆಪ್ಸ್ ಎಲ್ಲ ಇತ್ತು. ಅಲ್ಲಿ ಎಲ್ಲ ಕಂಠ ಬೆಕ್ಕುಗಳು ಇದೆಲ್ಲ ಆಯಿತಾ. ಅದು ಬೆಕ್ಕುಗಳು ಜಗಳ ಮಾಡಿ ಉಂಟಲ್ಲ, ಒಂದು ಸಣ್ಣ ಬೆಕ್ಕನ್ನು ಹಿಡ್ಕೊಂಡು ಹೋಗಿ ಅದರ ಒಂದು ತುಂಡು, ಕಾಲಿನ ತುಂಡು, ಅದರ ಬಾಲದ ತುಂಡು ಎಲ್ಲ ನನ್ನ ಬೆಡ್ಡಲ್ಲಿ ಇಂತ. ಸೊ ಒಂದು ತಲೆ ಸಹ ನಾನು ನೋಡಿದ್ದೇನೆ ಅಜ್ಜಿಯ ರೂಮಲ್ಲಿ, ಅದು ತಿಂದು ಇದು ಕಟ್ ಮಾಡಿ ಹಾಕಿದ್ದು. ಅದರ ನಂತರ ನನಗೆ ಬೆಕ್ಕು ಅಂದರೆ ನನಗೆ ಆಗುವುದಿಲ್ಲ ಅಂದರೆ ಆಗುವುದಿಲ್ಲ ಅಂದರೆ ಆಗುವುದಿಲ್ಲ. ಇದು ನನ್ನ ಮಕ್ಕಳ ಆಸೆಗೋಸ್ಕರ ನಾನು ಸಾಕಲಿಕ್ಕೆ ಸ್ಟಾರ್ಟ್ ಮಾಡಿ ಮತ್ತೆ ನನಗೆ ಪ್ರೀತಿ ಆಯಿತು. ನಾನೊಂದು ಅನ್ನ ಹಾಕಲಿಲ್ಲ ಹೇಳಿ ಅಷ್ಟು ಸಹ ಕೋಪವಾಗಾದರೆ ನನಗೆ ಸಿಕ್ಕಾಪಟ್ಟೆ ಫೀಲ್ ಆಯಿತು. ಹಾಗೆ ನಾನು ಉಂಟಲ್ಲ ಬೆಕ್ಕು ಸಾಕಲೇಬಾರ್ದು ಅಂತ ಇದ್ದೇನೆ. ಆದರೆ ಇದನ್ನು ಯಾರಿಗೆ ಕೊಡೋದು, ನಾನು ದಾರಿಯಲ್ಲಿ ಬಿಡ್ಲಿಕ್ಕೆ ಆಗ್ತದಾ? ಒಂದು ತನ್ನ ಮಕ್ಕಳ ಬಗ್ಗೆಯೇ ಅದಕ್ಕೆ ಒಂದು ಇದಿಲ್ಲ ಹೇಳಿದರೆ ಎಂತ, ಅಷ್ಟು ಸಹ ಒಂದು ಬೆಕ್ಕಿಗೆ. ನನಗೆ ಆ ಮರಿಯನ್ನು ನೋಡುವಾಗ ಉಂಟಲ್ಲ ಹೊಟ್ಟೆ ಉರಿತದೆ ಅಂತ. ನಾನು ಅದಕ್ಕೆ ಹರಕೆಯಲ್ಲಿ ಹೇಳ್ಕೊಂಡಿದ್ದೇನೆ, ಈಗ ಎಷ್ಟು ದಿವಸ ಆಯಿತು ಇನ್ನೂ ಸಹ ಬರಲಿಲ್ಲ. ಎಂತ ಮಾಡೋದು, ಬೇಜಾರಾಗ್ತದೆ. ಅದು ಮರಿ ಎಷ್ಟು ಚಂದ ಉಂಟು, ತುಂಬ ಒಂಥರ ಕ್ರಾಸ್ ಬ್ರೀಡ್ನ ಹಾಗೆ ಉಂಟಾಯ್ತಾ, ತುಂಬ ಅದಕ್ಕೆ ಹೇರ್ ಎಲ್ಲ ಉಂಟು. ಎಷ್ಟಿದ್ರೆ ಸಹ ಉಂಟಲ್ಲ ಬೆಕ್ಕೆ. ಅದಕ್ಕೆ ಹೇಳ್ತಾರೆ ಬೆಕ್ಕಿಗೆ ದೊಡ್ಡ ಇದಂತೆ, ಅಹಂಕಾರ ಅಂತ ಅದಕ್ಕೆ. ನಾನೇ ದೇವರು ಅಂತ ಅದರ ತಲೆಯಲ್ಲಿ ಅಂತೆ. ನಾವು ಅನ್ನ ಹಾಕದಿದ್ದರೆ ಅದು ನಮಗೆ ಶಾಪ ಕೊಡುವಂತಹ ಜಾತಿ ಅಂತೆ ಬೆಕ್ಕುಗಳು. ಹಾಗೆ ಹಿಂದಿನವರೆಲ್ಲ ಹೇಳ್ತಾರೆ ಬೆಕ್ಕು ಸಾಕಲೇಬಾರ್ದು, ಬರೇ ಇದು ಒಂದು ಗ್ರ್ಯಾಟಿಟ್ಯೂಡ್ ಇಲ್ಲದ ಪ್ರಾಣಿ ಅದು ಅಂತ ಹೇಳಿ. ಎಂಥದ ಗೊತ್ತಿಲ್ಲ, ನೋಡುವಾಗ ಹಾಗೆ ಕಾಣ್ತದೆ. ನೋಡಿದ್ದು ಹೇಳ್ದೆ ಕೇಳದೆ ಸೀದಾ ಹೋಗುದಲ್ಲ. ಹಾಗೆ ಒಂದು ಬೆಕ್ಕಿನದೊಂದು ಕತೆ ಆಯಿತಾ ನಮ್ಮದು. ವಾಶ್ ಮಾಡಿ ಆಯಿತಾ, ಒಣಗಿಸ ಆಯಿತಾ? ಅದು ಒಣಗಿ ಒಣಗಿ ಮಳೆಗೆ ಚಂಡಿ ಆಯಿತಾ ಅಂತ ಈಗ. ಹೌದಾ? ಒಳ್ಳೆ ಬುದ್ಧಿ ಕಲಿಸಿದ್ದೆ ಆಯಿತಾ. ಥ್ಯಾಂಕ್ ಯು ಬಾಸ್. ಇಬ್ಬರು ಸಹ ಅಲ್ಲಿಯೇ ಒಣಗಿಸಿ ಬಂದದ.
ಗುಡ್ ನ್ಯೂಸ್ ಅಂತ ಹೇಳಿದರೆ ನಮ್ಮದೊಂದು ವಿಂಡೋದು ಗ್ಲಾಸ್ ಕಟ್ ಆಗಿತ್ತಲ್ಲ ಲಾಸ್ಟ್ ಟೈಮ್ ನೋಡಿ, ಅದಕ್ಕೆ ಮೆಜರ್ಮೆಂಟ್ ತೆಗಿಲಿಕ್ಕೆ ಬಂದಿದ್ರು, ಅದು ಸಹ ಒಂದು ಹಾಕಿದರು, ಗ್ಲಾಸ್ ಒಂದು ಹಾಕಿಕೊಟ್ಟು ಹೋಗಿದ್ದಾರೆ ಪುಣ್ಯಕ್ಕೆ. ಇಲ್ಲಾಂದರೆ ಅದರಿಂದ ಸಹ ಹಾಗೆ ಗಾಳಿ ಎಲ್ಲ ಜೋರು ಬಂದರೆ ಒಳಗೆ ಫುಲ್ಲು ನೀರು. ಗ್ಲಾಸ್ ಇದು ನೋಡಿ, ಇಲ್ಲೆಲ್ಲ ಹೀಗೆ ಗಮ್ಮೆಲ್ಲ ಹಾಕಿ, ಇದು ಒಂಥರ ಸ್ಪೆಷಲ್ ವಿಂಡೋ ನಮ್ಮದು. ಹಾಗೆ ಇದೊಂದು ಗ್ಲಾಸ್ ಇದು ಕೆಲಸ ಸಹ ಆಯಿತು. ಕೋಲೆಲ್ಲ ಹಾಂ ಸೊ ಇದು ನೋಡಿ, ಈ ಥರ ನಾವು ಗ್ಲಾಸ್ ಫಿಕ್ಸ್ ಮಾಡಿ ಕೊಟ್ಟು ಹೋಗಿದ್ದಾರೆ. ಇದು ಒಂದಾಯಿತು ನೋಡಿ ನಮಗೆ. ಅಂದರೆ ಈಗ ಅದೇ 2 ತಿಂಗಳಿಂದ ಪೆಂಡಿಂಗ್ ಆದಂತಹ ಗೊಬ್ಬರದ ಕೆಲಸ ಸ್ಟಾರ್ಟ್ ಮಾಡಿದ್ದೇವೆ ಆಯಿತಾ. ಅದರಲ್ಲಿ ಸಹ ಅವರೇ ಹೇಳ್ತಾ ಇದ್ದಾರೆ, ಇನ್ನು ನೀವು ಗೊಬ್ಬರ ತೆಗಿಲಿಕ್ಕೆಲ್ಲ ನಮಗೆ ಜನ ಸಿಗೋದಿಲ್ಲ, ಇನ್ನು ನೀವು ಹಟ್ಟಿ ತೊಳೆದು ಬಿಡುವಂಥ ಹಟ್ಟಿ ಮಾಡೋದು ಒಳ್ಳೆಯದು ಅಂತ ಹೇಳ್ತಾ ಇದ್ದಾರೆ. 2 ದಿವಸ ಆಯ್ತು ಈಗ, ನಿನ್ನೆ ಇವತ್ತು ಸಹ ಗೊಬ್ಬರ ತೆಗಿತಾ ಇದ್ದಾರೆ. ಸೊ ಹಸುಗಳನ್ನು ಸಾಕುವುದುಂಟಲ್ಲ ದೊಡ್ಡ ಅಪಾಯಕಾರಿ ಅಂತ ಕಾಣ್ತಾ ಉಂಟು ಈಗ. ಅಂದರೆ ಮನುಷ್ಯನಿಗೆ ಬದುಕಲಿಕ್ಕೆ ಕಷ್ಟ ಅಂತಹ ಒಂದು ಸಿಚುವೇಶನ್ ಈಗ ನಮ್ಮ ಇಲ್ಲಿ ಹಳ್ಳಿಯಲ್ಲಿ ಎಲ್ಲ. ಅದರಲ್ಲಿ ಈ ಪಶುಗಳನ್ನು, ಬೆಕ್ಕುಗಳನ್ನು, ನಾಯಿಗಳನ್ನು ಸಾಕಿಕೊಂಡು ನಾವು ಬದುಕ್ತೇವೆ, ದೊಡ್ಡ ಅಡ್ವೆಂಚರೇ ಆಗ್ತದೆ ಇನ್ನು ಮುಂದೆ ಎಲ್ಲ. ಹಾಗೆ ನನ್ನ ಗಂಡ ಹೇಳ್ತಾ ಇದ್ದಾರೆ, ಎಲ್ಲ ತೋಟದಲ್ಲಿ ಕೊಂಡೋಗಿ ಹಸುಗಳನ್ನು ಕಟ್ಟಿದ್ದು, ಅವ ಬೋರಿ ಉಂಟಲ್ಲ, ಅಡಿಕೆ ಗಿಡದ ಬುಡ ಉಂಟಲ್ಲ, ಅದು ಎಳತ್ತಿರ್ತದಲ್ಲ, ಸೊ ಅದಕ್ಕೆ ಬಾಯಿ ಹಾಕಿ ಮುರಿಲಿಕ್ಕೆ ನೋಡ್ತಾ ಇದ್ದಾನಂತೆ. ಎಷ್ಟು 2 ವರ್ಷ ಎಲ್ಲ ಆಗಿರ್ತದೆ, ಇನ್ನೊಂದು ವರ್ಷಕ್ಕಾದರೆ ಅದರಲ್ಲಿ ಹಿಂಗಾರ ಬರ್ತದೆ. ಎಲ್ಲ ಹೇಳೋದು ಹೌದು, ಸಾವಯವ ಮಾಡಬೇಕು, ನಮ್ಮ ತೋಟವನ್ನು ಹಾಗೆ ಮಾಡಿ ಹೀಗೆ ಮಾಡಿ. ನಾವೆಂತ ಅಡಿಕೆ ನಾವು ತಿಂತೇವ, ಅದು ಹೋಗುವುದು ಪಾನ್ ಪರಾಗೆಲ್ಲ ಮಾಡಲಿಕ್ಕೆ, ಅದನ್ನು ಸಾವಯವ ಮಾಡಿ ಎಂಥ ಪ್ರಯೋಜನ. ಮತ್ತು ಇಲ್ಲಿ ನಾವು ತರಕಾರಿಗೆ ಹಾಕುವಂತ ಹೇಳಿದರೆ, ತರಕಾರಿ ಬೆಳೆದ ಕೂಡಲೇ ನಮಗೆ ಕೆಲಸದವ ಬಾರದಿರಲಿಕ್ಕೆ ಆಯಿತು, ನಾವು ಹಸುಗಳನ್ನು ಬಿಡಲಿಕ್ಕೆ ಆಯಿತು, ಅದು ಇಲ್ಲಿ ಬಂದು ಮಟಾಶ್ ಮಾಡಲಿಕ್ಕೆ ಆಯಿತು. ಹಾಗೆ ಹಿಂದಿನ ಕಾಲದ ಹಾಗೆ ಬದುಕಲಿಕ್ಕೆ ಸಾಧ್ಯವೇ ಇಲ್ಲ. ಅಷ್ಟು ಡಿಫಿಕಲ್ಟೀಸ್ ಉಂಟು ಈಗ, ಅಷ್ಟು ಚಾಲೆಂಜಸ್ ಉಂಟು ಈ ವಿಲೇಜಲ್ಲಿ. ಒಂದು ಮೊದಲಿನ ಹಾಗೆ ನಾವು ಲೈಫ್ ಲೀಡ್ ಮಾಡಬೇಕಾದ್ರೆ, ಇಲ್ಲಿ ವಿಲೇಜಲ್ಲಿ ಇದ್ದು ಕೂಡ ನಾವು ಸಿಟಿಯ ಥರವೇ ಲೈಫ್ ಮಾಡಬೇಕಷ್ಟೇ. ಆ ಥರದ ಒಂದು ಇದು ಸಿಚುವೇಶನ್ ಎಲ್ಲ ಕ್ರಿಯೇಟ್ ಆಗ್ತಾ ಉಂಟು ಈಗ. ಸೊ ಇವತ್ತಿನ ವಿಡಿಯೋದಲ್ಲಿ ಉಂಟಲ್ಲ, ಎಲ್ಲ ಸಹ ಕವರ್ ಆಗಲಿಲ್ಲ, ಇನ್ನೂ ಸಹ ತುಂಬ ಸ್ಪೆಷಲ್ ವಿಶೇಷ ವಿಷಯಗಳನ್ನು ನಿಮ್ಮ ಜೊತೆಗೆ ಶೇರ್ ಮಾಡಲಿಕ್ಕೆ ಉಂಟು. ಸೊ ಅದನ್ನು ನಾಳಿನ ವಿಡಿಯೋದಲ್ಲಿ ನೋಡುವ. ಹಾಗೇ ಇವತ್ತಿನ ವ್ಲಾಗ್ ನಾನು ಎಂಡು ಮಾಡ್ತಾ ಇದ್ದೇನೆ. ಅಂದರೆ ತುಂಬ ಶಾರ್ಟ್ ಮಾಡಿದೆ, ಕೆಲವೆಲ್ಲ ತುಂಬ ಮಾತಾಡಿದ್ದೆಲ್ಲ ಇತ್ತು, ಎಲ್ಲ ಸಹ ಶಾರ್ಟ್ ಮಾಡಿ ಕಟ್ ಮಾಡಿ ಹಾಕಿದೆ. ತುಂಬ ಲೆಂತಿ ಆದರೆ ನಿಮಗೆ ಸಹ ಬೇಜಾರಾಗ್ತದಲ್ಲ ಅಂತ ಹೇಳಿ. ಸೊ ನಾಳಿನ ವಿಡಿಯೋದೆಲ್ಲ ನಾನು ಕಂಟಿನ್ಯೂ ಮಾಡ್ತಾ ಇದ್ದೇನೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ. ಫಸ್ಟ್ ಟೈಮ್ ನೋಡೋರಾಗಿದೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್, ಸ್ಟೇ ಹ್ಯಾಪಿ, ಹೆಲ್ದಿ ಆ್ಯಂಡ್ ಫಿಟ್. ಜೈ ಶ್ರೀರಾಮ್. ಜೈ ಶ್ರೀರಾಮ್ ಅಂತ ಹೇಳುವಾಗ ಒಂದೊಂಥರ ಖುಷಿಯಾಗೋದಲ್ಲ, ಒಂದು ಸ್ಪೆಷಲ್ ಸಂವೇದನೆ.